ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಚೇರಿಯ ಶಿಲಾನ್ಯಾಸದ ಕಾರ್ಯಕ್ರಮ ಈ ದಿವಸ ನಡೆದಿತ್ತು. ಕಳೆದ ಸುಮಾರು 30 ವರ್ಷಗಳಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಜವಾಬ್ದಾರಿಗಳನ್ನು ಹಿರಿಯರ ಅಪೇಕ್ಷೆ ಮೇರೆಗೆ ತಗೊಂಡು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದೇಶ ಮೊದಲು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ಸಮಾಜಕ್ಕೆ, ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಸವಾಲುಗಳ ಸಂದರ್ಭದಲ್ಲಿ ಕೂಡ ಈ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ, ಇವತ್ತು ಪ್ರಾಂತದ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡಿರತಕ್ಕಂಥ ಮತ್ತು ನಮಗೆಲ್ಲರಿಗೂ ಆದರ್ಶವಾಗಿ ಸಮಾಜದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರತಕ್ಕಂಥ ಯು ಪೂವಪ್ಪರವರ ನೇತೃತ್ವದಲ್ಲಿ ಈ ಕೆಲಸ ಕಾರ್ಯಗಳು, ನೂತನ ಕಚೇರಿಯ ಕೆಲಸ ಕಾರ್ಯಗಳು 1 ವರ್ಷದಲ್ಲಿ ಆಗಬೇಕು. ಸುಮಾರು 10 ಕೋಟಿ ಖರ್ಚು ವೆಚ್ಚದಲ್ಲಿ ಒಂದು ಸುಂದರವಾಗಿರತಕ್ಕಂಥ ಜಿಲ್ಲಾ ಕಾರ್ಯಾಲಯ ಆಗಬೇಕು. ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಆ ವ್ಯವಸ್ಥೆ ಅಡಿಯಲ್ಲಿ ಬರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪರಮಪೂಜ್ಯ ಸುಬ್ರಹ್ಮಣ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಮತ್ತು ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ಆ ರಾಮ ಮಂದಿರದ ನಿರ್ಮಾಣದ ಮುಂಚೂಣಿಯಲ್ಲಿ ನಿಂತಿರತಕ್ಕಂಥ ಗೋಪಾಲ್ಜಿಯವರ ಉಪಸ್ಥಿತಿಯಲ್ಲಿ ಮತ್ತು ನಮಗೆಲ್ಲರಿಗೂ ಅನೇಕ ವರ್ಷದಿಂದ ಸಂಘಟನೆಗೆ ಶಕ್ತಿಯನ್ನು ತುಂಬಿರತಕ್ಕಂಥ MB ಪುರಾಣಿಕವರ ಆ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದಿತ್ತು. ಅದಕ್ಕೆ ಯು ಪೂವಪ್ಪಣ್ಣನವರು ನಮಗೆ ಕೂಡ ಆಹ್ವಾನವನ್ನು ಕೊಟ್ಟು ಕರೆದಿದ್ದರು. ನಾವು ಸುಮಾರು 9:30 ಗಂಟೆಗೆ ಬರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪೂವಪ್ಪರವರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದರು. ನಾನು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪರಿವಾರ ಸಂಘಟನೆಯವರು, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ 4-5 ಹುಡುಗರು ಸೇರಿ ಇವತ್ತು ಇಲ್ಲಿ ಏನೋ ಸಮಸ್ಯೆ ಆಗ್ತದೆ, ನೀವು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಾಹನಕ್ಕೆ ಅಡ್ಡ ಹಾಕಿದರು. ಆ ಸಂದರ್ಭದಲ್ಲಿ ನಮ್ಮ ಕಾರ್ನಲ್ಲಿ ಇದ್ದಿರುವಂಥ ನಮ್ಮ ನಗರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾದ ಅಧ್ಯಕ್ಷರು, ಗ್ರಾಮಾಂತರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಉಮೇಶ್ ಅಣ್ಣನವರು, ಪ್ರಶಾಂತ್ ಅವರು, ಇವರೆಲ್ಲರೂ ವಾಹನದಿಂದ ಇಳಿದು ಆದಂಥ ಸಂದರ್ಭದಲ್ಲಿ ಏನು ಅನ್ನೋದನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು MLC ಅವರು ಬಂದರು. ಅವರು ಈ ರೀತಿ ಮಾಡುವಂಥದ್ದು ನಿಮ್ಮದು ಸರಿಯಲ್ಲ, ಬರಬೇಕು ಅಂತೇಳಿ ಅವರು ಹೇಳಿ ಅವರು ಹೋದರು. ಆ ತಕ್ಷಣ ಈ ಗೊಂದಲ ವಾತಾವರಣ ಗೊತ್ತಾಗಿ ಯು ಪೂವಪ್ಪನವರು ಮತ್ತು MB ಪುರಾಣಿಕರು ತಕ್ಷಣ ನಮ್ಮ ಗಾಡಿ ಹತ್ತಿರ ಬಂದರು. ಯಾರು ಕೂಡ ಹೋಗುವಂಥ ಸಂಗತಿ ಇಲ್ಲ, ಇದು ಹಿಂದೂ ಸಮಾಜದ ಕಾರ್ಯಕ್ರಮ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಒಗ್ಗೂಡಿಸಲಿಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಹಿಂದೂಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ಇದೆ, ಯಾರದು ವಿರೋಧ ಮಾಡುವವರು ನೀವು ನಡೀರಿ ಅನ್ನುವಂಥ ರೀತಿಯಲ್ಲಿ ಅವರು ಪೂವಪ್ಪನವರು ಯಾರು ನಮಗೆ ವಿರೋಧ ಮಾಡಿದರೆ ಅವರನ್ನು ತಳ್ಳುವಂಥ ವ್ಯವಸ್ಥೆ ಮಾಡಿದರು ಮತ್ತು ನಮ್ಮನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋದೆವು. ಅನಂತರ ಕಾರ್ಯಕ್ರಮ ಮುಗಿಸಿ ಸ್ವಾಮೀಜಿಯವರು, ಗೋಪಾಲ್ಜಿಯವರು ಮಾತನಾಡಿದರು. MB ಪುರಾಣಿಕರ ಮಾತುಕತೆಯ ಮೊದಲು, ಆ ಭಾಷಣದ ಮೊದಲು ನಾವು ಅನ್ಯ ಕಾರ್ಯದ ನಿಮಿತ್ತ ನಾವು ತೆರಳುವಂಥ ಸಂದರ್ಭದಲ್ಲಿ ಪುನಃ 8-10 ಜನ ಕಾರ್ಯಕರ್ತರು ಬಂದು ನಡೀರಿ ಅನ್ನುವಂಥ ಕಾರ್ಯಕರ್ತರನ್ನು ಒಂದಷ್ಟು ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತನಾಡಿದಂಥ ಘಟನೆ ನಡೆದು ಅಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ನಾನು ಹೇಳುವಂಥದ್ದು ಇಷ್ಟೇ, ನಾವು ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ಕೊಟ್ಟು ಸಮಾಜದ ಕೆಲಸವನ್ನು ಮತ್ತು ಹಿಂದೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿಯೇ ಬೆಳೆದು ಬಂದವರು. ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಕೆಲಸ ಮಾಡಿದ ಕಾರಣಕ್ಕೆ ನಾನು ಇವತ್ತು ಹಿಂದೂ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ ಹೊರತು ನನ್ನ ವೈಯಕ್ತಿಕ ಯಾವುದೇ ಕಾರ್ಯದ ನಡುವೆ ನಾನು ಸಮಾಜದಲ್ಲಿ ಬೆಳೀಲಿಲ್ಲ. ಅದಕ್ಕೋಸ್ಕರ ಈ ರೀತಿಯ ಘಟನೆಗಳು ಆಗಿರುವಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ನೋವು ಬಂದಿದೆ. ಈ ರೀತಿಯ ಹಿರಿಯರ ಒಂದು ಉಪಸ್ಥಿತಿಯಲ್ಲಿ ಈ ರೀತಿಯ ಮಾನಸಿಕತೆಯ ನಡುವೆ ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಯಾತಕ್ಕೋಸ್ಕರ ಏನು ಅನ್ನೋದನ್ನು ಇವತ್ತು ಸಮಾಜ ಚರ್ಚೆ ಮಾಡುವಂಥ ವ್ಯವಸ್ಥೆಯಾಗಿದೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳು ಮುಂದೆ ಬಾರದಂಥ ರೀತಿಯಲ್ಲಿ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಅವರು ಒಂದಷ್ಟು ಅವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಹೊರತು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಮುಂದಿನ ದಿವಸದಲ್ಲಿ ಮಾಡಬಾರ್ದು. ಮತ್ತು ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ನ್ಯಾಯ, ಧರ್ಮ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಭೂಮಿ ಅನ್ನೋದು ನಮಗೆಲ್ಲರಿಗೂ ಗೊತ್ತದು. ಅವರೆಲ್ಲರಿಗೂ ಕೂಡ ಮಹಾಲಿಂಗೇಶ್ವರ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಆ ಜಿಲ್ಲಾ ಕಾರ್ಯಾಲಯ ಅವರು ನಿಗದಿ ಮಾಡಿದಂಥ ದಿವಸದ ಒಳಗೆ ಅದು ಉದ್ಘಾಟನೆ ಆಗಲಿ. ಮುಂದಿನ ದಿವಸದಲ್ಲಿ
ಎಲ್ಲ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಹಿಂದೂ ಸಮಾಜವನ್ನು ಜೋಡಿಸತಕ್ಕಂಥ ಶಕ್ತಿ ಎಲ್ರಿಗೂ ಅದರಲ್ಲಿ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಭೂವಪ್ಪನವರ ಈ ಕೆಲಸ ಕಾರ್ಯದಲ್ಲಿ ನಾವು ಜೊತೆಗಿದ್ದೇವೆ. ನಾವು ಕೂಡ ಪುತ್ತಿಲ ಪರಿವಾರ ಸಂಘಟನೆಯಿಂದ 1 ಲಕ್ಷ ರೂಪಾಯಿಯನ್ನು ನಾವು ಆ ಹೊಸತಾಗಿ ನಿರ್ಮಾಣ ಆಗುವಂಥ ಆ ಕಟ್ಟಡದ ಕಾಮಗಾರಿಗೋಸ್ಕರ ನಾವು ಭೂವಪ್ಪನವರಿಗೆ ಮುಂದಿನ ದಿವಸದಲ್ಲಿ ನಾವು ಹಸ್ತಾಂತರಿಸ್ತೇವೆ. ಯಾವತ್ತೂ ಕೂಡ ಹಿಂದೂ ಸಮಾಜದ ಜೊತೆಗೆ ನಾವಿದ್ದೇವೆ. ಈಗ ಮತ್ತೆ ನಿಮ್ಮ ಸಂಪರ್ಕ ಮಾಡಿದರೆ ಹಿರಿಯರು ಯಾರಾದರೂ ಈ ಕಡೆ? ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರತಕ್ಕಂಥ ಕಾರಣದಿಂದ ನಾವು ಅಲ್ಲಿಂದ ತೆರಳಿದ್ದೇವೆ. ಇನ್ನು ಕಾರ್ಯಕ್ರಮ ಇನ್ನೂ 3-4 ಕಾರಣ ನಮಗೆ ಕಾರ್ಯಕ್ರಮ ಬಾಕಿ ಇದೆ. ಅದಕ್ಕೋಸ್ಕರ ಬೇರೆ ಯಾರು ನಮಗೆ ಸಿಗಲಿಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.